ಕಾಮನ್ ಅಂತ ಹೇಳಲಿಕ್ಕೆ ಕಾರಣನೂ ಉಂಟು. ಯಾಕಂದ್ರೆ ಅವರು ಈ ಪ್ರಕರಣದಲ್ಲಿ ಮುಂದೆ ಬಂದು ಒಂದು ಇದು ಕೊಡ್ಬೇಕಿತ್ತು ಸ್ಟೇಟ್ಮೆಂಟ್. ಈ ವಿಷಯದಲ್ಲಿ ಯಾರೇ ಇರಲಿ, ನನ್ನ ಕುಟುಂಬದವರಿರ್ಲಿ, ಒತ್ತೆ ಬಟ್ಟೆಯಲ್ಲಿ ಬಂದು ಅಣ್ಣಪ್ಪನ ಮಂಜುನಾಥನ ಎದುರು ಬಂದು ನಿಲ್ಬೇಕು. ನೀವು ಭಟ್ರೆ ಒದ್ದೆ ಬಟ್ಟೆಯಲ್ಲಿ ಬರೋದು ಹೆಣ ತೆಗಿಲಿಕ್ಕೆ ನೆನಪಿಲ್ಲ ಆಯ್ತಾ? ಅಯ್ಯೋ, ಒತ್ತೆ ಬಟ್ಟೆಯಲ್ಲಿ ಬರೋದು ಎತ್ತೆ ತೆಗೆದ ನೀವು ಯಾವ ಎಂತ ಭಟ್ರೆ? ನಾವು ಗೊತ್ತಿಲ್ಲ. ನೀವು ಎಂತ ಬಿಟ್ರೆ ನಿಮ್ಮ ಒಕ್ಕಲು ಗೊತ್ತಿದ್ದೇನಾ? ಸೀದಾ ಮಾತಾಡಿ ಭಟ್ರೆ. ಸೀದಾ ಮಾತಾಡು. ನೀನು ನಾಯಿ ಸೂದ ಮಾತಾಡು. ನೀನ್ ಭಟ್ರ ನಿನ್ನ ಹತ್ರ ಆಯ್ತು. ಬ್ಯಾವರ್ಸಿ ಒತ್ತೆ ಬಟ್ಟೆಯಲ್ಲಿ ಯಾರು ನೀನು ಅಪ್ಪಂದ ಏನ ತೆಗೋದ? ಬ್ಯಾವರ್ಸಿ ಒತ್ತೆ ಬಟ್ಟೆಯಲ್ಲಿ ಯಾರು ನೀನು ಅಪ್ಪಂದ ಏನ ತೆಗೋದು? ಮಾತಾಡು. ನೀನು ಇದಕ್ಕೆ ಅಲ್ಲ, ನೀನು ಒತ್ತೆ ಬಟ್ಟೆಯಲ್ಲಿ ಬೋಸುಡಿ ಮಗನ ಒತ್ತೆ ಬಟ್ಟೆಯಲ್ಲಿ ಯಾರು ನೀನು ಉಲ್ಟ ಸಿದ್ದ ಯಾರಿಗೆ ಮಾತಾಡುದು? ನೀನು ಭಟ್ರ ಅಲ್ಲ. ಒತ್ತೆ ಬಟ್ಟೆಯಲ್ಲಿ ಯಾರು ಹೆಣ ತೆಗಿತಾರ? ಒತ್ತೆ ಬಟ್ಟೆಯಲ್ಲಿ ಯಾರು ಹೆಣ ತೆಗಿಯೋದು ಹೇಳು ನೀನು? ಒತ್ತೆ ಬಟ್ಟೆಯಲ್ಲಿ ಹೆಣ ತೆಗಿತಾರ? ಒತ್ತೆ ಬಟ್ಟೆಯಲ್ಲಿ ಪ್ರಮಾಣ ಮಾಡ್ತೀವಿ. ರೋಡಲ್ಲಿ ಪ್ರಮಾಣ ಮಾಡ್ತಾರಾ? ನೀನೀಗ ಒಂದು ಭಟ್ರ ಹೇಳು, ಮಾತಾಡೀಗ. ನಿನ್ನೆಲ್ಲ ಕೇಳ್ಬೇಕು ನಾನು. ಇನ್ನು ಮಾತಾಡು ನೀನು. ಭಾಷಣ ಗೀಷಣ ಮೊಬೈಲ್ ಬಾಂಬೆಯಲ್ಲಿ ನೋಡಿದ್ದೇವೆ. ಬಾಲಣ್ಣ ಕಳಿಸ್ತಿದ್ರು, ನಿಮ್ಗೆ ಸನ್ಮಾನ ಎಲ್ಲ ಮಾಡಿದ್ದು ನಾವು ಬಂದಿದ್ದೇವೆ, ನಿಮ್ಗೆ ವೇದಿಕೆ ಬಂದಿದ್ದೇವೆ. ನೀವು ನಮ್ದು ನಾವು ನಿಮ್ಮನ್ನು ನೋಡಿದ್ದೇವೆ ಅಷ್ಟೇ. ನನ್ನ ಸನ್ಮಾನ ಅಲ್ಲ ದಿನೇಶ್ ಶೆಟ್ಟಿ. ನಾನು ಹೇಳುದು ಹೇಳಿ, ಈ ಪ್ರಕರಣದ ಕುರಿತಾಗಿ ನಾನು ಹೇಳುದು. ನನ್ನ ಸನ್ಮಾನಕ್ಕೆ ನಾನು ಅಕ್ಕೆ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ನಾನು. ಎಂತ ಪ್ರಕರಣ ಕುರಿತಾಗಿ ಮಾತಾಡ್ತೀನಿ. ಅಕ್ಕೆ ನೀವು ಖಾಲಿ ನೀವು ಹೇಳುದ ಕೇಳುದಾದ್ರೆ ನಮ್ದು ಹೇಳುದು ವಿಷಯ ಕೇಳಬೇಕು ಅದನ್ನೇ ಕೇಳ್ತೀನಿ. ನೀವು ಹೇಳಿದ್ರಿ ಧರ್ಮಸ್ಥಳದ ಬಗ್ಗೆ, ವೀರೇಂದ್ರ ಗೌಡರ ಬಗ್ಗೆ, ಮತ್ತೆ ಇದು ಸರ್ಕಾರಿ ಕೋರ್ಟ್ ಬಗ್ಗೆ ಮಾತಾಡ್ತೀನಿ. ಅದಕ್ಕೆ ಉದಾಹರಣೆ ನಾನು ನಿಮ್ಗೆ ಕೊಡ್ತೀನಿ. ಸರ್ಕಾರಿ ಕೋರ್ಟ್ ಅಂದ್ರೆ ಓಕೆ, ನಾನು ಒಪ್ತೀನಿ. ಕೋರ್ಟಲ್ಲಿ ಇದು ಬೇಕಂದ್ರೆ ಕೋರ್ಟಲ್ಲಿ ಅವರಿಗೆ ಹೋಗ್ಲಿಕ್ಕೆ, ಯಾಕಂದ್ರೆ ಕೋರ್ಟಲ್ಲಿ ನಾವೇನು ಇದು ಗೌರ್ಮೆಂಟ್ ಕೊಡಲಿ, ಒಮ್ಮೆ ಮರು ತನಿಖೆಗೆ ಸರ್ಕಾರ ಕೊಡ್ಲಿ. ಆಮೇಲೆ ಯಾರು ಏನು ಎಂತ ಅಂತ ಎಲ್ಲ ಹೊರಗೆ ಬೀಳುತ್ತೆ. ಒಂದು ವಿಷಯ. ಎರಡನೇ ವಿಷಯ ಏನಂದ್ರೆ ಧರ್ಮಸ್ಥಳ ಧರ್ಮಾಧಿಕಾರಿ ಹೆಸರು ಹಾಳಾಗಬೇಕು ಅಲ್ಲ. ಧರ್ಮಸ್ಥಳ ದೇವರನ್ನು ಯಾರು ಬೈದವರಲ್ಲ. ನಿಮ್ಮ ವೇದಿಕೆಯಲ್ಲಿ, ನಿನ್ನೆ ವೇದಿಕೆಯಲ್ಲಿ ಧರ್ಮಸ್ಥಳದಲ್ಲಿ ದೇವರು ಕಲ್ಲಾಗಿರೋರನ್ನು ನಾನು ನಂಬುದಿಲ್ಲ. ಅಣ್ಣಪ್ಪ ಕಲ್ಲಾಗಿದ್ದಾರನ್ನು ನಾನು ನಂಬುದಿಲ್ಲ. ನಾನು ನಿಜವಾದ ಭಕ್ತ ನಡೆದಾಡುವನ್ನು ಜೀವಂತವಾಗಿರುವ ಮನುಷ್ಯನನ್ನೇ ಮಂಜುನಾಥನನ್ನು ಕಾಣ್ತೇನೆ ಅಂತ ಹೇಳಿದ ರಾಕೇಶ್ ಶೆಟ್ಟಿ. ಅಲ್ಲ, ಅದು ಅವರ ವಿಷಯ. ನೀವು ನನ್ನ ಆಗ ನೀನು ಆ ವೇದಿಕೆಯಲ್ಲಿ ಇಟ್ರಿ ಭಟ್ರೆ ನಿಮ್ಗೆ ಹೇಳ್ಬೋದಿತ್ತು ಅಲ್ಲ. ನೀವು ಧರ್ಮ ಸಂರಕ್ಷಣೆ ಅಂದ್ರೆ ಎಂತ ಭಟ್ರೆ? ನೋಡಿ, ಮಾಡ್ತಾನೆ ಕಾಮಂದ ಅಂತ ಹೇಳ್ಬೋದು. ಕಾಮಂದ ಅಂದ್ರೆ ಅವನಿಗೆ ಕಾಮಂದನೇ ಹೇಳ್ಬೇಕು. ಅವನು ಕಾಮಂದನೆ. ನಾನು ಹೇಳ್ತೀನಿ ಭಟ್ರೆ, ಅವನು ಕಾಮಂದನೆ. ಯಾರು ನೀವು ಯಾರನ್ನ ಹೇಳಿದ್ದು ಈಗ? ನೀವು ಯಾರನ್ನ ಹೇಳುದು ಈಗ? ನೀವು ಯಾರನ್ನ ಹೇಳುದು ಈಗ ಹೇಳಿ? ನೀವು ಯಾರನ್ನ ಹೇಳುದು ಈಗ? ನಾನು ಹೇಳಿದ್ದು ನಿನ್ನೆ ರಾಕೇಶ್ ಶೆಟ್ಟಿ ಮಾತಾಡಿದಲ್ಲ, ಅವನು ಹೇಳಿದ್ದಲ್ಲ ನಾನು ಹೇಳುದು. ನಾನು ಇನ್ನೊಂದು ವೇದಿಕೆಯ ಭಾಷಣವನ್ನು ಕೇಳಿ, ನೀವು ಇಡೀ ವಿಡಿಯೋ ಕೇಳಿ. ನಮ್ಮ ನಿನ್ನೆದ್ದು ಕೇಳಬೇಡಿ. ಇದರ ಮೊದಲು ಯಾಕೆ ನೀವು ನಿನ್ನೆದು ಕೇಳ್ಬೇಡ ಅಂದ್ರೆ ನೀವು ಆ ವೇದಿಕೆಯಲ್ಲಿ ನೀವು ಇದ್ದೀರಿ ಮಾರ್ಯಾರೆ. ನಾನು ಹೇಳುದಲ್ಲ. ಯಾವುದೇ ವೇದಿಕೆ ಹೇಳುವ ಮಾತನ್ನು ನೀವು ಒಂದು ಕಡೆಯಿಂದ ಅಲ್ಲ ಹೇಳಿ. ಕಾಮಾಂಧ ಅಂತ ಹೇಳಬಹುದಾ? ಯಾರು ಕಾಮಾಂಧ ಅಂತ ಹೇಳಬಹುದಾ? ಕಾಮನ್ ಅಂತ ಹೇಳಲಿಕ್ಕೆ ಕಾರಣನೂ ಉಂಟು. ಯಾಕಂದ್ರೆ ಅವರು ಈ ಪ್ರಕರಣದಲ್ಲಿ ಮುಂದೆ ಬಂದು ಒಂದು ಇದು ಕೊಡ್ಬೇಕಿತ್ತು ಸ್ಟೇಟ್ಮೆಂಟ್. ಈ ವಿಷಯದಲ್ಲಿ ಯಾರೇ ಇರಲಿ, ನನ್ನ ಕುಟುಂಬದವರಿರ್ಲಿ, ಒತ್ತೆ ಬಟ್ಟೆಯಲ್ಲಿ ಬಂದು ಅಣ್ಣಪ್ಪನ ಮಂಜುನಾಥನ ಎದುರು ಬಂದು ನಿಲ್ಬೇಕು. ನೀವು ಭಟ್ರೆ ಒದ್ದೆ ಬಟ್ಟೆಯಲ್ಲಿ ಬರೋದು ಹೆಣ ತೆಗಿಲಿಕ್ಕೆ ನೆನಪಿಲ್ಲ ಆಯ್ತಾ? ಅಯ್ಯೋ, ಒತ್ತೆ ಬಟ್ಟೆಯಲ್ಲಿ ಬರೋದು ಎತ್ತೆ ತೆಗೆದ ನೀವು ಯಾವ ಎಂತ ಭಟ್ರೆ? ನಾವು ಗೊತ್ತಿಲ್ಲ. ನೀವು ಎಂತ ಬಿಟ್ರೆ ನಿಮ್ಮ ಒಕ್ಕಲು ಗೊತ್ತಿದ್ದೇನಾ? ಸೀದಾ ಮಾತಾಡಿ ಭಟ್ರೆ. ಸೀದಾ ಮಾತಾಡು. ನೀನು ನಾಯಿ ಸೂದ ಮಾತಾಡು. ನೀನ್ ಭಟ್ರ ನಿನ್ನ ಹತ್ರ ಆಯ್ತು. ಬ್ಯಾವರ್ಸಿ ಒತ್ತೆ ಬಟ್ಟೆಯಲ್ಲಿ ಯಾರು ನೀನು ಅಪ್ಪಂದ ಏನ ತೆಗೋದ? ಬ್ಯಾವರ್ಸಿ ಒತ್ತೆ ಬಟ್ಟೆಯಲ್ಲಿ ಯಾರು ನೀನು ಅಪ್ಪಂದ ಏನ ತೆಗೋದು? ಮಾತಾಡು. ನೀನು ಇದಕ್ಕೆ ಅಲ್ಲ, ನೀನು ಒತ್ತೆ ಬಟ್ಟೆಯಲ್ಲಿ ಬೋಸುಡಿ ಮಗನ ಒತ್ತೆ ಬಟ್ಟೆಯಲ್ಲಿ ಯಾರು ನೀನು ಉಲ್ಟ ಸಿದ್ದ ಯಾರಿಗೆ ಮಾತಾಡುದು? ನೀನು ಭಟ್ರ ಅಲ್ಲ. ಒತ್ತೆ ಬಟ್ಟೆಯಲ್ಲಿ ಯಾರು ಹೆಣ ತೆಗಿತಾರ? ಒತ್ತೆ ಬಟ್ಟೆಯಲ್ಲಿ ಯಾರು ಹೆಣ ತೆಗಿಯೋದು ಹೇಳು ನೀನು? ಒತ್ತೆ ಬಟ್ಟೆಯಲ್ಲಿ ಹೆಣ ತೆಗಿತಾರ? ಒತ್ತೆ ಬಟ್ಟೆಯಲ್ಲಿ ಪ್ರಮಾಣ ಮಾಡ್ತೀವಿ. ರೋಡಲ್ಲಿ ಪ್ರಮಾಣ ಮಾಡ್ತಾರಾ? ನೀನೀಗ ಒಂದು ಭಟ್ರ ಹೇಳು, ಮಾತಾಡೀಗ. ನಿನ್ನೆಲ್ಲ ಕೇಳ್ಬೇಕು ನಾನು. ಇನ್ನು ಮಾತಾಡು ನೀನು.